ಕನ್ನಡ ನಾಮಫಲಕ ಕಡ್ಡಾಯ ಮಾಡೋಕೆ ಒತ್ತಾಯಿಸಿ ಪಾವಗಡ ಪಟ್ಟಣದ ಪ್ರವಾಸಿ ಮಂದಿರದಿಂದ ಆರಂಭಿಸಿ ಪಟ್ಟಣದ ವಿವಿಧ ಅಂಗಡಿಗಳಿಗೆ ಭೇಟಿ ನೀಡಿ ಕನ್ನಡ ನಾಮಫಲಕ ಬಳಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಸೂಚನೆ ನೀಡಿತು. ಬಳಿಕ ಗ್ರೇಡ್ 2 ತಹಶೀಲ್ದಾರ್ ನರಸಿಂಹಮೂರ್ತಿ ಇವರಿಗೆ ಮನವಿ ಪತ್ರ ಸಲ್ಲಿಸಿ ಕಡ್ಡಾಯ ಕನ್ನಡ ನಾಮಫಲಕ ಹಾಕಿಸಲು ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮೀ ನಾರಾಯಣ್, ಉಪಾಧ್ಯಕ್ಷರಾದ ಸಂಗಮ್ ಅಂಗಡಿ ಮಾಲೀಕರಾದ ನರಸಿ ಪಾಟೀಲ್, ಪದಾಧಿಕಾರಿಗಳಾದ ಪಾಳೆಗಾರ್ ಲೋಕೇಶ್, ರಂಗನಾಯಕ, ಮಣಿ, ರಾಜು, ಪ್ರಶಾಂತ್, ಲಚ್ಚಿ, ಮಂಜು, ಜೆಆರ್ ಶ್ರೀನಿವಾಸ್, ನಾಗಲಮಡಿಕೆ ಮಲ್ಲಿಕಾರ್ಜುನ, ಕುಮಾರ್, ಗೋಪಾಲ್, ನಾಗೇಂದ್ರ ಚಂದ್ರು ಮುಂತಾದವರು ಹಾಜರಿದ್ದರು. ವರದಿ ಮಲ್ಲಿಕಾರ್ಜುನ್, ನಾಗಲಮಡಿಕೆ. ನಿಮ್ದು ಬೋರ್ಡ್ ಐತಲ್ಲ, ನೇಮ್ ಬೋರ್ಡ್ ಇಂಗ್ಲಿಷ್ ಅವೆಲ್ಲ ತೆಗೆದು ಬಿಡ್ಬೇಕು, ಎಲ್ಲ ಕನ್ನಡದಲ್ಲಿ ಹಾಕ್ಬೇಕು ಬೋರ್ಡ್ಗಳೆಲ್ಲ. ನಿಮ್ಗೆ ವಾರ ಟೈಮ್, ವಾರ ಆದ್ಮೇಲೆ ನಾವೇ ಬರ್ತೀವಿ. ನೀವು ತೆಗಿಸಿಲ್ಲ ಅಂದ್ರೆ ನಾವೇ ಕಿತ್ತಾಕ್ಬೇಕು. ಪ್ರವೀಣ್ ಶೆಟ್ಟಿ ಬಳಗಕ್ಕೆ ಜೈ ಕರ್ನಾಟಕ.